Hello friends, Assalamualaikum. Welcome back to my channel. Indundale naninki bread cigarette yang nakren kattiyam kuda. Bread cigarette cholla, bread roll cholla, endre bening cholla idukku. Bread cigarette ante endu chulli chondam undale, jand side lu undale kuda nanga varmasili sam undale. Adre mukhya sabulu idre nan bread cigarette ante chonnole. Pinna ulgatala cheese, chicken ella super item undu. Nontarku ninga try akki nokkodi recipe. Time undale like subscribe share alla markanda friends subscribe aagi support akkodu ippudu na video start aagtuntule oda first undale nan chicken keema edutare idukku neenga chicken use akkoru nalladu pinne undale adukku or sadharana neerulli cheriya neerulli mayodu ತೆಲ್ಲೆಡ್ತ ಸಬೋಲ್ ಕೀಮಾ ಅದಕ್ಕೆ ಚೆರಿಯ ಮುಚ್ಚಿಡೋಣ ಎತ್ತರ ಚೆರಿಯ ಮುಚ್ಚಿತೀರು ಹತ್ತರ ಚೆರಿಯ ಮುಚ್ಚಿಡೋರು ಪಿನ್ನ ಅವರು 2 ಟೇಬಲ್ ಸ್ಪೂನ್ ಹತ್ತರ ಕ್ಯಾಪ್ಸಿಕಮ್ ಇಡೋರು ಐಲ್ ಪಿನ್ನ ಅದು ಕೂಡ 1 ಟೀ ಸ್ಪೂನ್ ಗಾರ್ಲಿಕ್ ಪೌಡರ್ ಇಟ್ಟುಂಟುಲೆ ಗಾರ್ಲಿಕ್ ಪೌಡರ್ ಇನ್ನಿല്ലെങ്കിൽ ಗಾರ್ಲಿಕ್ ಪೇಸ್ಟ್ ಇಡೋರು ಐಲ್ ಪಿನ್ನ ಇದಕ್ಕೆ ನಾನು ಬೇನ ಆಯ್ತಾರೆ ನಿಂಗೆ ಎತ್ತರ ಖಾರ ಬೇನು ಹತ್ತರ ಚಿಲ್ಲಿ ಪೌಡರ್ ಇಡೋರು ಐಲ್ ಪಿನ್ನ 1 ಟೀ ಸ್ಪೂನ್ ಉಂಡಲೆ ಪೆಪ್ಪರ್ ಪೊಡಿ ಇಟ್ಟುಂಟುಲೆ പിന്നെ ഉണ്ടല്ലേ ಇದಕ್ಕೆ ನಾನು ഒരു 1 ಟೀ ಸ್ಪೂನ್ ಹತ್ತರ ಉಂಡಲೆ ತಂದೂರಿ ಮಸಾಲ ಪೌಡರ್ ಇಟ್ಟುಂಟುಲೆ ತಂದೂರಿ ಮಸಾಲೆ ಮೋಡು ಟಿಕ್ಕ ಮಸಾಲೆ ಮೋಡು ಎರ್ಬೇನೆಂಗಿರೋರು പിന്നെ ഉണ്ടല്ലേ 1 ಟೀ ಸ್ಪೂನ್ ಹತ್ತರ ಗರಂ ಮಸಾಲ ಪೊಡಿ ಇಡೋರು പിന്നെ ಬೇನ ಹತ್ತರ ಉಪ್ಪಿಡೋಣ ಇದಕ್ಕೆ ಈ ಪೊಡಿ ಬಸ್ತಲ್ಲಿ ಇಟ್ಟಿട്ടുണ്ടല്ലേ ಚಿಕನ್ ಮಸಾಲ ಯೂಸ್ ಹಾಕೊಂಡು ತಂದೂರಿ ಮಸಾಲೆ അല്ലെങ്കിൽ ಟಿಕ್ಕ ಮಸಾಲ ಮಾತ್ರ ಇದಕ್ಕೆ ಯೂಸ್ ಹಾಕೊಂಡು അതിൽ പിന്നെ ഒരു ನಾನು 1 ಟೀ ಸ್ಪೂನ್ ಹತ್ತರ ಸಿರ್ಕ ಬಿತ್ತಿട്ടുണ്ടല്ലേ ಇದರ നല്ല ಫುಲ್ ಮಿಕ್ಸ್ ಹಾಕಿಟ್ಟು ಚಂದ ಇದರ ഒരു ನಾನು ಅரை ಗಂಟೆ അങ്ങനെ ಮ್ಯಾರಿನೇಷನ್ ಹಾಕಿ വെച്ചിട്ടുള്ളൂ നിങ്ങൾക്ക് ടൈം ಇಲ್ಲ ಅಂಟಾಂಗೆ ಅಪ್ಪಮ್ಮೆ ಹಾಕ ಇಲ್ಲ ಅಂಟಾಂಗೆ ഒരു ಅரை ಗಂಟೆ ಹಂಗಿದ್ರೆ ಮ್ಯಾರಿನೇಷನ್ ಹಾಕಿಟ್ಟು ಬೇಕು ನೆಕ್ಸ್ಟ್ ಉಂಡಲ್ಲಿ ಇಂಗಂತೆ ಬ್ರೆಡ್ ಸ್ಲೈಸ್ ಇಟ್ಕೊಂಡೀಗ ಈ ಬ್ರೆಡ್ ಸ್ಲೈಸ್ ನೋಕೋರು ವೈಟ್ ಪಾರ್ಟ್ ಉಂಡಲ್ಲಿ ಫುಲ್ಲು ಒಟ್ಟಿಗೆ ಬಲ ಇಟ್ಟುಂಡು ದೂರ ಬಲ ಇಟ್ಟಿಲ್ಲ ಓರೋ ಬ್ರೆಡ್ ಉಂಡಲ್ಲ ದೂರ ಬಲ ಇಟ್ಟಿಕ್ಕರು ಆ ಪೆಂದ ಹೊಡ್ಕೊಂತುಂಡ ಆ ಬ್ರೆಡ್ ತೊಡಂಬತ್ತಿಗೆ ಕಟ್ಟಾಯಿಟ್ಟು ಬಿಕ್ಕಿ ಉಂಟು ಈಗ ಅಲ್ಲಿಕ್ಕರು ಇಂಗಂತೆ ಮುದ್ದೆ ಬಲ್ತೆ ಬ್ರೆಡ್ ಇರ್ತಿಂಗೆ ಉಂಡಲ್ಲ ನಿಂಗೆ ರೋಲ್ ಹಾಕೋಕೆಲ್ಲ ಕಷ್ಟ ಅವಳೆ ಪಿನ್ನ ಆದರೆ ನಂಗೆ ಚಂದ ಚಪಾತಿರ ಕೋಲು ಫುಲ್ ಪರ್ಟೋಣ ಆ ಬ್ರೆಡ್ ಉಂಡಲ್ಲಿ ನಂಗೆ ಎತ್ತರ ತೆಲುಪು ಹಾಕೋತೀರು ಹತ್ತರ ತೆಲುಪು ಪರ್ಟೋಣ ಅದೆಂದು ಕಟ್ಟು ಇಂಗಂತೆ ಬ್ರೆಡ್ ಆಗಿ ಕಟ್ಟು ಅವಳು ಎಂದು ಅವಳು ಕರೆಕ್ಟ್ ಆയിട്ട് ಹಾಕೋಬೋಡು പിന്നെ ഉണ്ടല്ലേ ചിക്കൻ എടുത്തിട്ട് ആ ബ്രെഡ് ഒരു സൈഡിൽ ഞങ്ങൾ വെച്ചിട്ടുണ്ടല്ലോ തെല്ല് സ്പ്രെഡ് ആക്കോರು അതിൽ പിന്നെ ಅದರ ನಡುಕುಂಡല്ലേ ಆ ಚಿಕನ್ ನಡುಕು ಫುಲ್ ಚೀಸ್ ಇಡುಂಟು ಚೀಸ್ ಉಂಡರೆ ನಾ ಬೆಸ್ಟ್ ಚೀಸ್ ಚೊಲ್ಡೆ ನಿಂಗೆ ಗ್ರೇಟ್ ಹಾಕಿ ಚೀಸ್ ಎಡ್ಕೊರು ನಿಂಗೆ ಇದು ರೆಡಿ ಮೊಸರೆಲ್ಲ ಚೀಸ್ ಬಂಡಲೆ ನಂಗೆ ಮೇ ಗ್ರೇಟ್ ಹಾಕರ ಹಂಗಂತ ಚೀಸ್ ಎಡ್ಕಂಡ ನಿಂಗೆ ಗ್ರೇಟ್ ಹಾಕಿ ಚೀಸೇ ಎಡ್ತಿಟ್ಟು ಯೂಸ್ ಹಾಕಿ ಉಂಡಲ್ಲಿ ಆ ಚೀಸ್ ನಿಂಗೆ നല്ല ರಬ್ಬರ್ ಬಲೆ ಇಲಾಸ್ಟಿಕ್ ಬಲೆ ಬಂಡು ನಂಗೆ ಇಪ್ಪ ಚರ್ಕಿರಲ್ಲ ಚರ್ಚಿಟ್ಟು ಯೂಸ್ ಹಾಕ್ರಲ್ಲೇ ಆ ಚೀಸ್ ಉಂಡಲ್ಲಿ ನಂಗೆ ಚರ್ಕೊಂಬತ್ತಿಗೆ ಫುಲ್ ಮುದ್ದೆ ಬಲೆಲ್ಲ ಅವಡು ಯಾರ ಬೆಸ್ಟ್ ಐಟಿಕ್ಕರು ನಿಂಗೆ ಗ್ರೇಟ್ ಹಾಕಿ ಚೀಸೇ ಇಡ್ಕೊಡು ನಿಂಗೆ ಶಾಪ್ ಬೈ ಹಾಕೊಂಬತ್ತುಕೊಂಡಲ್ಲ ಗ್ರೇಟ್ ಹಾಕಿ ಚೀಸೇ ಇಡ್ತೀನಿ ನಲ್ಲಿ ಇಪ್ಪ ನೋಕೋರು ಇದಿಪ್ಪ ನಾನು ಇನ್ನೊಂದು ಕಾಟಿ ಉಂಟುಳ್ಳಿ ಬ್ರೆಡ್ ಹಂಗೆ ರೋಲ್ ಹಾಕಿಟ್ಟು ಚಿಕನ್ ಫಿಲ್ಲಿಂಗ್ಸ್ ಬೆಚ್ಚಿಟ್ಟುಂಡಲ್ಲಿ ಅದರ ನಡುಪಾಡು ನಿಂಗೆ ಚೀಸ್ ಇಟ್ಟಿಟ್ಟುಂಡಲ್ಲಿ ಮೆಲ್ಲ ಜಾಗ್ರತೆ ರೋಲ್ ಹಾಕ್ಕೊಂಡು ಇದೆಂದು ಕಟ್ಟಾವಲ್ಲ ಕಟ್ಟಾಯಂಗೂ ನಿಂಗೆ ತಲೆ ಬೆಚ್ಚಿ ಹಾಕೊಂಡು ಉಂಟೆಂದಿಲ್ಲ ನಂಗೆ ಮೈದಾ ಪಿಟ್ಟು ತಮ್ಮಿ ಬಿದ್ದು ಕಲ್ಕಿಟ್ಟು ಬೆಚ್ಚಿಟ್ಟಿಕ್ಕರ ಅದ್ರ ಸೈಡಿಗೆ ಫುಲ್ ಒರೆಸಿಟ್ಟುಂಡಲ್ಲಿ ಪತ್ತು ಪಟ್ಟುಂಡಿದ್ರೆ ಚಂದ പിന്നെ കട്ടായി തിന്നെങ്കിൽ കുറച്ച് സമയം ഉണ്ടല്ലേ ആ ജാഗ്യത്തിൽ ആ മൈദ പിട്ട് ഫുൾ ಒರೆಸಿಟ್ಟುಂಡಲ್ಲಿ ನಿಂಗೆ ಫ್ರೈ ಹಾಕಿಂಗೆ ನಿಂಗೆಲ್ಲ ಮಸಾಲೆ ಎಲ್ಲ ಪರ್ತಿಂದು ಬನ್ನಲೆ ಫ್ರೈ ಹಾಕೊಂಬತ್ತು ಪರ್ತಿಂದು ಬನ್ನಲಿ ಇಪ್ಪ ನೋಕೋರು ಇದು ತೆಲ್ಲುಡೆ ಹೊಟ್ಟೆ ಇಡಲ್ಲೇ ನೋಕೋರಿ ತೆಲ್ಲುಡು ಕಟ್ಟೆ ಇರಲ್ಲೇ ಅದಕ್ಕೆ ನಾನು ಪಾಡ ನೋಕೋರಿ ಈ ಮೈದಾ ಪಿಟ್ಟಿಗೆ ಒರೆಸಿಟ್ಟು ನಿಂಗೆ ಬೆಚ್ಚಂಗೆ ಉಂಡಲ್ಲೇ ನಿಂಗೆ ಫ್ರೈ ಹಾಕೊಂಬತ್ತಗೂ ಎಂದು ಅವಳೆ ಮಸಾಲೆ ಪರ್ತೆಂದು ಬಂಡಲೆ ಬ್ರೆಡ್ ಫುಲ್ ಬ್ರೇಕ್ ಆಯ್ತು ಪೋನ್ಲೆ ಐಲ್ ಪಿನ್ ಉಡೆಲ್ಲ ಇಪ್ಪ ನಾನು ರೋಲ್ ಹಾಕಿಟ್ಟು ಆಯ್ತು ನೆಕ್ಸ್ಟ್ ಉಂಡಲ್ಲಿ ಇದರಿಂದ ಹಾಕೊಂಡು ಬಂತುಂಡ ಜಂಡ್ ಸೈಡ್ಗೆ ಉಂಡಲ್ಲಿ ನಂಗೆ ಮೈದಾ ಪಿಟ್ಟಿಕ್ಕಿರಲ್ಲೇ ಮೈದಾ ಪಿಟ್ಟಿಗೆ ಡಿಪ್ ಹಾಕಿಟ್ಟುಂಡಲ್ಲೇ ಐಲ್ ಪಿನ್ನೆ ಆ ಸಾಮೆ ಬಂಡಲ್ಲೇ ನಂಗೆ ಸೀರ್ಕುರ್ಮ ಹಾಕರೆ ಸಾಮೆ ಇದ್ರೆ ಆಂಟಿ ಸಪೋರ್ಟ್ ಸಾಮೆ ಹಿಂಗೆ ನಲ್ಲೆ ಮೀನು ಇನ್ನೆಲ್ಲ ಹಿಂಗಂತೆ ಸಾಮೆ ಯೂಸ್ ಹಾಕೋರು ಆದರೆ ನಂಗೆ ಜಂಡ್ ಸೈಡಿಗೆ ಮುಕ್ಕೊಂಡು ಮೈದಾ ಪಿಟ್ಟಿಗೆ ಫಸ್ಟ್ ಮುಕ್ಕೋರು ಐಲ್ ಪಿನ್ನೆ ಸಾಮೆಗೆ ಮುಕ್ಕೋರು ಹಿಂಗೇನೆ ಎಲ್ಲ ಬ್ರೆಡ್ ಹಾಕಿಟ್ಟುಂಡಲ್ಲೇ ನೆಕ್ಸ್ಟ್ ನಿಂಗೆ ಇದು ಚೊಮ್ಮೆನಾರ ಬೇಕಂದ ಈ ಬ್ರೆಡ್ ಆಯಸಬುಲ್ ಉಂಡಲ್ಲೇ ನಿಂಗೆ ಅದು ಫುಲ್ ಹಾಕಿಟ್ಟು ಅಪ್ಪಮ್ಮೆ ಫ್ರೈ ಹಾಕಿರೋದು ನಲ್ಲೆ ಎಂದೇ ಚೊನ್ನೆ ಉಂಡಲ್ಲೇ ಬ್ರೆಡ್ ನಂಗೆ ಬೇಕು ಪೋಯಿಂಗ್ ಉಂಡಲ್ಲ ನಂಗೆ ಕೂಡ ಚಿಕನ್ ಪಚ್ಚೆ ಚಿಕನ್ ಯೂಸ್ ಹಾಕಿರಲ್ಲೇ ಚಿಕನ್ ಎಲ್ಲ ಫುಲ್ಲು ತನ್ನಿ ಬುಟ್ಟಿ ಸತಿಗೆ ಎಂತ ಹೊಡ್ಕೊಂತುಂಡ ಇದು ಬ್ರೆಡ್ ಎಲ್ಲ ಫುಲ್ಲು ಚಂಡಿ ಬಲ ಅವಡು ಅಪ್ಪ ನಿಂಗೆ ಫ್ರೈ ಹಾಕೊಂಬತ್ತಕ್ಕಲ್ಲ ಯಾರು ಆಯಿಲ್ ಕುಡ್ಚೆ ಬಲಲ್ಲ ಅವಡು ಹಿಂಗೆ നല്ല ಪ್ರಾಬ್ಲಮ್ ಅವಡು ಇಪ್ಪ ನೋಕೋರು ನಾನು ಇದ್ರೆ ಫ್ರೈ ಹಾಕಿಟ್ಟು ಕಾಟಿ ಉಂಟುಳ್ಳೆ ನಿಂಕುಂಡಲ್ಲಿ ಈ ರೆಸಿಪಿಗೆ ಬ್ರೆಡ್ ಬದಲು ಉಂಡಲ್ಲಿ ಮೈದಾ ಪಿಟ್ರೆ ನಂಗೆ ಸಮೋಸದೆಲ್ಲ ಎಂಗನೆ ಪರ್ಟ್ರೆ ಅದೇ ಬಲೆ ಪರ್ಟಿಟ್ಟು ಈಗ ಉದ್ದ ಕಟ್ಟಾಕಿಟ್ಟುಂಡಲ್ಲಿ ಮಸಾಲೆ ಹಿಂಗನೆ ಬೆಚ್ಚಿಟ್ಟು അങ്ങനെ കാച്ചിങ് പോടും പിന്നെ ഇതിൽ ഫ്രൈ ആക്കുമ്പോഴത്തേക്കും അതേപോലെ മീഡിയം ഫ്ലെയിമിൽ വെച്ചിട്ട് ഫ്രൈ ആക്കണം എന്ത് ചൊന്നേം ഉണ്ടാലേ ഇവിടെ ഞാൻ പച്ച ചിക്കൻ യൂസ് ആക്കിയല്ലേ
ಡಾಪಟಿ ಚಿಕನ್ ಅಂತ ಹಿಂಗೆ ರಪ್ಪ ಫ್ರೈ ಹಾಕಿಟ್ಟು ನಂಗೆ ಹೇಳ್ಕರಲ್ಲ ഇവിടെ ഞങ്ങൾ ചിക്കൻ ಬೇವ್ಡು ബോൺലെസ് ചിക്കൻ ആയപ്പോൾ ഉണ്ടല്ലേ ചിക്കൻ പെർഫെക്റ്റ് ആയിട്ട് കുക്ക് ആവുള്ളൂ അങ്ങനെ ആയപ്പോൾ മീഡിയം ഫ്ലെയിമിൽ വെച്ചിട്ടുണ്ടല്ലേ ഇതിൽ ഗോൾഡൻ ഫ്രൈ ആവടത്തര ഫ്രೈ ಹಾಕೋರು ತಿನ್ನೋಕೆ ಮಾತ್ರ ಅತ್ತರಮಿ ಸೂಪರ್ ಆയിട്ട് ಬಂದು ಟೊಮೆಟೊ ಸಾಸ್ ರೊಟ್ಟಿಗೆ അല്ലെങ്കിൽ ಗ್ರೀನ್ ಚಟ್ನಿಯ ഇങ്ങനത്തെ ರೊಟ್ಟಿಗೆಲ್ಲ ತಿನ್ನೋಕೆ നല്ലവಡು നോമ്പുലിದ್ರಲ್ಲ നിങ്ങൾ ട്രൈ ആക്കിയിട്ട് നോക്കോರು പിന്നെ ഈ വീഡിയോ ഇഷ്ടമായെങ്കിൽ ലൈക്കും സബ്സ്ക്രൈബ് ഷെയർ ಎಲ್ಲ ಹಾಕೋಕೆ ಮರ್ಕಂಡ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ಸಪೋರ್ಟ್ ಹಾಕೋರು ഇപ്പോൾ നോക്കോರು ನಿಂಗೆ ಕಾಂಡಲ್ಲ ഇവിടെ ನಾನು ಇದ್ರ ಕಟ್ಟಾಕಿಟ್ಟು ಕಾಟಿ ಉಂಟುಳೆ ഇതിപ്പോൾ ಚೀಸ್ ನೋಕರು ಮುದ್ದೆ ಬಲ ಉಂಟല്ലേ ನೆಕ್ಸ್ಟ್ ಇನ್ನೊಂದು ನಾನು ಹಿಂಗೆ ಕಟ್ಟಾಕಿಟ್ಟು ಕಾಟಿ ಉಂಟುಳೆ ಎತ್ತರ ಜ್ಯೂಸಿ ಬಲ ಇಟ್ಟಿಕ್ಕರು ಉಳ್ಗಲ್ಲ ಫುಲ್ ಚಿಕನ್ ಅಲ್ಲ ಹಿಂಗೆ ನೋಕರು ಕಟ್ಟಾಕಿಟ್ಟು ಆകുമ്പോൾ നിങ്ങൾക്ക് ചീസ് അങ്ങനെ ಬಂದಾಂಡು ಮಕ್ಕಗೆಲ್ಲ ಚೀಸ್ ಇಷ್ಟ ಅಲ್ಲೇ ಈ ವಿಡಿಯೋ ಇಷ್ಟ ಆയെങ്കിൽ ಲೈಕ್ ಸಬ್ಸ್ಕ್ರೈಬ್ ಶೇರ್ ಹಾಕೋಕೆ ಮರ್ಕಂಡ ಫ್ರೆಂಡ್ಸ್ ಅಸ್ಸಲಾಮು ಅಲೈಕುಂ